ಗ್ಲೋಬಲ್ ಆಸ್ಪತ್ರೆ ಮಲ್ಟಿಸ್ಪೆಷಾಲಿಸ್ಟ್ ಮಂಗಳೂರಿನಲ್ಲಿ ಉಚಿತವಾಗಿ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಉಚಿತ ಕಿಡ್ನಿ ತಪಾಸಣೆ, ಮಹಿಳೆಯರ ತಪಾಸಣೆ, ಕಣ್ಣು ತಪಾಸಣೆ, ಸಾಮಾನ್ಯ ವೈದ್ಯಕೀಯ ಮತ್ತು ಸರ್ಜಿಕಲ್ ಮಕ್ಕಳ ತಪಾಸಣೆ, ದಂತ ತಪಾಸಣೆ ಹಾಗೂ ಮೂಳೆ ಮತ್ತಿತರ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ರು. ಶಿಬಿರಕ್ಕೆ ಗ್ಲೋಬಲ್ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಸುಶೀಲ್ ದತ್ತಾರವರು ಚಾಲನೆ ನೀಡಿದ್ರು. ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಸುಶೀಲ್ ದತ್ತಾ, ಗ್ಲೋಬಲ್ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣೆ ಅಷ್ಟೇ ಅಲ್ಲದೆ ಗ್ಲೋಬಲ್ ಹೆಲ್ತ್ ಕಾರ್ಡ್ ಅನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಪ್ರತಿ ಕುಟುಂಬಕ್ಕೂ ₹100 ದರದಲ್ಲಿ ಈ ಕಾರ್ಡ್ ದೊರೆಯಲಿದೆ. ಇದರಿಂದಾಗಿ ಕಾರ್ಡ್ ಹೊಂದಿದಂತಹ ಪ್ರತಿ ಕುಟುಂಬಕ್ಕೂ ಎಲ್ಲ ಚಿಕಿತ್ಸೆಯ ಮೇಲೆ 10 ರಿಂದ 15% ರಿಯಾಯಿತಿ ದೊರೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾರ್ಪೊರೇಟರ್ ಮೊಹಮ್ಮದ್ ನಸೀರ್, ಸಾರ್ವಜನಿಕರ ಅನುಕೂಲಕ್ಕಾಗಿ ಉಚಿತ ವೈದ್ಯಕೀಯ ತಪಾಸಣೆ ನೆರವೇರಿಸಿದ ಗ್ಲೋಬಲ್ ಆಸ್ಪತ್ರೆ ಕಾರ್ಯ ನಿಜಕ್ಕೂ ಮೆಚ್ಚುವಂತಹದ್ದೇ. ಒಂದೇ ಸೂರಿನಲ್ಲಿ ಎಲ್ಲ ವಿಭಾಗದ ವೈದ್ಯರನ್ನು ಕರೆತರುವುದು ಕಷ್ಟಕರವಾದಂತಹ ಸಂಗತಿ. ಈ ರೀತಿಯ ಸೇವೆ ನೀಡಿ ಸಾರ್ವಜನಿಕರಿಗೆ ಹತ್ತಿರವಾಗುವ ದೃಷ್ಟಿಯಿಂದ ಇದು ಉತ್ತಮ ಕಾರ್ಯ. ಈ ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ನಜೀರ್, ಶಾಂತಾರಾಮ್ ಶೆಟ್ಟಿ, ಅಬ್ದುಲ್ ಅಜೀಜ್, ಲತಾ ಸಾಲಿಯನ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ನಿಜವಾಗಿ ಕೆಲವರು ವೈದ್ಯಕೀಯರು ಇಲ್ಲಿ ಬಂದು ಇವತ್ತು ಉಚಿತವಾಗಿ ಅವರ ಸೇವೆ ಸಲ್ಲಿಸುವ ಎಲ್ಲಾ ವೈದ್ಯಕರನ್ನು ನಾನು ಸ್ವಾಗತಿಸುತ್ತೇನೆ. ಅದೇ ಮಾತಾದ್ರೆ ಇಲ್ಲಿ ಸಾಧಿಸಬೇಕಾಗಿ ಕೇಳಿಕೊಳ್ತೀನಿ. ಹಾಗೂ ಇಲ್ಲಿ ನಮ್ಮ ಸೈನ್ ಅಂತ ಹೇಳ್ಬೋದು. ಅದನ್ನ ನಿಮ್ಮೆಲ್ಲರಿಗೂ, ನೀವು ಇಲ್ಲಿ ಬಂದವರಿಗೆ ನಾನು ಗ್ಲೋಬಲ್ ಆಸ್ಪತ್ರೆ ಪರವಾಗಿ ಹಾಗೂ